ಕನಸಲು ನೀನೆ ಮನಸಲು ಕನಸಲು ನೀನೆ ಮನಸಲ್ಲಿ ಮನೆ ಮಾಡಿರುವೆ ನೀನೆ ಮನಸಲು ಕನಸಲು ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಮತ್ತೊಂದು ಸುದ್ದಿ. ದಶಕದ ಬಳಿಕ ನಂತೂರು ಮೇಲ್ಸೇತುವೆ ಕೆಲಸ ಆರಂಭ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಯೋಚಿಸುತ್ತಿರುವ ಬೆಂಗಳೂರು ಮಂಗಳೂರು ಹೈಸ್ಪೀಡ್ ಹೆದ್ದಾರಿಯ ಬಗ್ಗೆ ಯೋಚಿಸುತ್ತಿರುವ ನಮಗೆ ಮಂಗಳೂರಿನ ನಂತೂರಿನಲ್ಲಿ ಫ್ಲೈಓವರ್ ಅಂಡರ್ ಪಾಸ್ ಆಗಬೇಕು ಎಂದು ಯೋಚಿಸಿ 18 ವರ್ಷ ಆದರೂ ಇನ್ನೂ ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ. 2-3 ವರ್ಷದ ಹಿಂದೆಯಷ್ಟೇ ಹೊಸದಾಗಿ ಅಂಡರ್ ಪಾಸ್ ಯೋಜನೆಯ ಬಗ್ಗೆ ಮುತುವರ್ಜಿ ವಹಿಸಿದ್ದ ಹೆದ್ದಾರಿ ಪ್ರಾಧಿಕಾರ 51 ಕೋಟಿ ರೂಪಾಯಿಗೆ ಟೆಂಡರ್ ಕೂಡ ಮಾಡಿ ಕಂಪನಿ ಫಿಕ್ಸ್ ಮಾಡಿತ್ತು. ಆದರೆ ಈಗಿನ ಮಾಹಿತಿಯ ಪ್ರಕಾರ ಅದನ್ನು ಕೂಡ ಸದ್ಯಕ್ಕೆ ಕೈಬಿಡಲಾಗ್ತಿದೆ. ಯಾಕೆಂದ್ರೆ ಇಲ್ಲಿ ಇನ್ನೊಂದು ಕನಸು ಶುರುವಾಗಿದೆ. ಸುರತ್ಕಲ್ ಬಿಸಿ ರೋಡ್ ಹೆದ್ದಾರಿ ವಿಸ್ತರಣೆ ಹಾಗೂ ತಲಪಾಡಿಯಿಂದ ಕುಂದಾಪುರವರೆಗಿನ NH 66 ಹೆದ್ದಾರಿಯಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ವಿಸ್ತೃತ ಯೋಜನೆ ವರದಿ ತಯಾರಿಸಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ಅನುಮೋದನೆ ನೀಡಿದೆ. ಈ DPRನಲ್ಲಿಯೇ ನಂತೂರು ಫ್ಲೈಓವರ್ ಅಂಡರ್ ಪಾಸ್ ನಿರ್ಮಾಣವೂ ಸೇರಿಕೊಳ್ಳಲಿದೆ. ಈಗ ಫ್ಲೈಓವರ್ ಅಂಡರ್ ಪಾಸ್ ಮಾಡುವ ಕೆಲಸ ಶುರು ಮಾಡಿದ್ರೆ 3-4 ವರ್ಷದ ನಂತರ ಹೊಸ DPR ಮೂಲಕ 6 ಲೈನ್ ರಸ್ತೆ ಹಾಕುವಾಗ ಅಂದಿನ ಸಂದರ್ಭಕ್ಕೆ ಇದು ಸೂಕ್ತವಾಗಲಾರದು. ಜೊತೆಗೆ ಹಳೆಯ DPR ಆಗಿ ಕೆಲವು ವರ್ಷ ಆಗಿದೆ. ಅದು ಆ ಕಾಲಕ್ಕೆ ಸೂಕ್ತ ಅನ್ನಿಸುವಂತಿತ್ತು. ಹೀಗಾಗಿ ಹೊಸ DPR ಮೇಲೆಯೇ ಇದೀಗ ನಿರೀಕ್ಷೆ. ನಂತೂರಿನಲ್ಲಿ ಫ್ಲೈಓವರ್ ಅಂಡರ್ ಪಾಸ್ ಕೆಲಸ ಮುಂದಿನ 2-3 ವರ್ಷಕ್ಕೆ ಸಾಧ್ಯವಿಲ್ಲ ಎಂಬುದು ಈಗ ಖಾತ್ರಿಯಾದಂತಾಗಿದೆ. ಹೊಸ DPR ಆಗಿ ಟೆಂಡರ್ ಆಗಿ ಗುತ್ತಿಗೆದಾರರು ಫಿಕ್ಸ್ ಆಗಿ ಯೋಜನೆ ಶುರುವಾಗಲು ಕನಿಷ್ಠ 2-3 ವರ್ಷವಂತೂ ಬೇಕೇ ಬೇಕು. ಸುರತ್ಕಲ್ ಬಿಸಿ ರೋಡ್ ಮಧ್ಯೆ 2005ರಲ್ಲಿ ಚತುಷ್ಪಥ ಕಾಮಗಾರಿ ಕೈಗೆತ್ತಿಕೊಂಡಾಗ 2007ರೊಳಗೆ ನಂತೂರಿನಲ್ಲಿ ಫ್ಲೈಓವರ್ ನಿರ್ಮಿಸುವ ಪ್ರಸ್ತಾಪವಿತ್ತು. ಆದರೆ ನಂತೂರಿನಲ್ಲಿ ಸಕಾಲದಲ್ಲಿ ಭೂ ಸ್ವಾಧೀನವಾಗದೆ ಕಾಮಗಾರಿ ನಡೆಯಲಿಲ್ಲ. ಇದೇ ಕಾರಣಕ್ಕೆ ಹೆದ್ದಾರಿ ಪ್ರಾಧಿಕಾರ ಈ ಕಾಮಗಾರಿಯನ್ನ ಕೈಬಿಟ್ಟಿತ್ತು. ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತು ಭೂ ಸ್ವಾಧೀನ ಮಾಡಿದ್ರೂ ಗುತ್ತಿಗೆ ವಹಿಸಿಕೊಂಡಿರುವ ಇರ್ಕಾನ್ ಸಂಸ್ಥೆ ಯೋಜನೆ ವೆಚ್ಚ ದುಪ್ಪಟ್ಟು ಹಾಕಿರುವ ಹಿನ್ನೆಲೆಯಲ್ಲಿ ಮತ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲು ನಿರಾಕರಿಸಿತ್ತು. ಹೀಗಾಗಿ ಯೋಜನೆ ಬಾಕಿಯಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಸರಿ, ನಂತೂರು ಫ್ಲೈಓವರ್ ಏನು ದಶಕದ ಕನಸು ಇದೆ, ಯಾವಾಗ ಈಡೇರುತ್ತೆ ಅಂತ? ನೋಡಿ, ಮಂಗಳೂರು ನಗರದಕ್ಕೆ ಅಂಟಿದ ಒಂದು ಬಹುದೊಡ್ಡ ಶಾಪ ಅಂತ ಹೇಳಿದರೆ ಅದು ನಂತೂರು. ಯಾಕಂತ ಹೇಳಿದ್ರೆ ನಂತೂರಲ್ಲಿ ಆ ಸರ್ಕಲಲ್ಲಿ ನಿಮಗೆ 1, 2, 3, 4 ರಸ್ತೆಗಳು ಸೇರಿದೆ. 2 ರಾಷ್ಟ್ರೀಯ ಹೆದ್ದಾರಿಗಳು, ಕೊಚ್ಚಿ ಟು ಬಾಂಬೆ ರಾಷ್ಟ್ರೀಯ ಹೆದ್ದಾರಿ, ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರು ರಾಷ್ಟ್ರೀಯ ಹೆದ್ದಾರಿ. ಇದೆಲ್ಲ ಅಲ್ಲಿಗೆ ನಂತೂರು ಸರ್ಕಲ್ ಅಲ್ಲಿ ಸಿಗುತ್ತೆ. ಮಂಗಳೂರು ಟು ಮೂಡಬಿದ್ರೆ ಅದು ಆ ಮೂಲಕ ಹೋಗುವಂಥ ರಾಜ್ಯ ಹೆದ್ದಾರಿ, ಅದು ಸಹ ಈಗ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಎಲ್ಲವೂ ಅಲ್ಲಿ ಜಾಯಿಂಟ್ ಆಗುವಂಥದ್ದು. ಅದು ನಗರದ ಒಳಗೆ ಇರುವಂತಹ ಒಂದು ಅತ್ಯಂತ ಪ್ರಮುಖ ಸರ್ಕಲ್. ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳು ನಗರದಿಂದ ಹೊರಭಾಗದಲ್ಲಿ ಹೋಗಬೇಕು. ಹೌದು. ಆದರೆ ಮಂಗಳೂರಿನ ದುರಂತ ಏನಂತ ಹೇಳಿದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಗರದ ಒಳಗೆ ಇದೆ. ಇದು ನಮ್ಮ ದುರಂತ. ಅದು ಅಲ್ಲದೆ ಸುರತ್ಕಲ್ ಟು ಬಿಸಿ ರೋಡು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು 2 ರಾಷ್ಟ್ರೀಯ ಹೆದ್ದಾರಿ.
ಅದು ಬಾಂಬೆ ಟು ಕೊಚ್ಚಿ ರಾಷ್ಟ್ರೀಯ ಹೆದ್ದಾರಿಯೂ ಹೌದು, ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ರಾಷ್ಟ್ರೀಯ ಹೆದ್ದಾರಿಯೂ ಹೌದು. ಹೌದು. ಅಂತಹ ಒಂದು ಜೋಡಣೆಯಾಗುವ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ. ಆದರೆ ಈ ಹೆದ್ದಾರಿಯನ್ನು ಮೇಲ್ದರ್ಜೆಗೆ ಏರಿಸಿದಂಥ ಸಂದರ್ಭದಲ್ಲಿ ಅಂದರೆ ಒಂದು 20 ವರ್ಷಗಳ ಹಿಂದೆ NMPT ಅವರು ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಮೇಲ್ದರ್ಜೆಗೆ ಏರಿಸಿತ್ತು. ಅದಕ್ಕೆ ಬಂಡವಾಳ ಹೂಡಿದ್ದು NMPT ಅವರು. ಆದ್ದರಿಂದಾಗಿ ಅದರಲ್ಲಿ ಟೋಲ್ ಸಂಗ್ರಹ ಮಾಡಿ NMPT ಅವರು ಟೋಲು ಸಂಗ್ರಹ ಮಾಡಬೇಕಾಗಿತ್ತು. ಅದರ ನಂತರದ ಬೆಳವಣಿಗೆಗಳಲ್ಲಿ NMPT ಅವರಿಗೆ ಆ ಟೋಲು ಮೊತ್ತ ಹೋಗ್ತಾ ಇತ್ತು. ಇತ್ತೀಚೆಗೆ ಅದನ್ನು ಆ ಟೋಲನ್ನು ಸುರತ್ಕಲ್ ಟೋಲನ್ನು ನಿಮಗೆ ಹೆಜ್ಮಾಡಿ ಟೋಲ್ನವರಿಗೆ ವಿಲೀನಗೊಳಿಸಿದ ನಂತರ ಹೆಜ್ಮಾಡಿ ಟೋಲ್ನಲ್ಲಿ ಅವರಿಗೆ NMPT ಅವರಿಗೆ ಶೇರ್ ಕೊಡುವುದು ಅಂತೇಳಿ ತೀರ್ಮಾನ ಆಗಿದೆ. ಅದು ಆ ರೀತಿಯಾಗಿ ಮುಂದುವರಿತಾ ಇದೆ. ಆದ್ದರಿಂದಾಗಿ ನಂತೂರಲ್ಲಿ ಯಾವ ರೀತಿಯಲ್ಲಿ ಕಾಮಗಾರಿ ಮಾಡಬೇಕು ಎನ್ನುವುದೇ ಸಮಸ್ಯೆ. ಹೌದು. ಯಾಕಂತ ಹೇಳಿದ್ರೆ ಮಂಗಳೂರಿಂದ ಮೂಡಬಿದಿರೆಗೆ ಹೋಗುವಂಥ ಮುಖ್ಯ ರಸ್ತೆ ನಂತೂರಿನಲ್ಲಿ ಹೋಗುವುದು. ಅದೇ ನಂತೂರಲ್ಲಿ ಸುರತ್ಕಲ್ನಿಂದ ತಲಪಾಡಿಗೆ ಹೋಗುವ ಮುಖ್ಯ ರಸ್ತೆಯು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅದೇ ರೂಟಲ್ಲಿ ಹೋಗುವುದು. ಆದ್ದರಿಂದಾಗಿ ನೀವು ಆ ರೋಡನ್ನು ಬ್ಲಾಕ್ ಮಾಡಿ ನೀವು ಯಾವುದೇ ಕಾಮಗಾರಿಯನ್ನು ನಿರ್ವಹಣೆ ಮಾಡುವಾಗಿಲ್ಲ. ಹೌದು, ಮಾಡುವಾಗಿಲ್ಲ. ಆ ರೋಡ್ ಬ್ಲಾಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪರ್ಯಾಯ ವ್ಯವಸ್ಥೆ ಇಲ್ಲ, ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಈಗ ಮೂಡಬಿದ್ರೆಗೆ ಹೋಗಬೇಕಂತಾದರೆ ನಿಮಗೆ ನೀವು ಪರ್ಯಾಯ ವ್ಯವಸ್ಥೆಯನ್ನು ಕಟ್ಟಿಕೊಡುವುದಾದರೆ ನೀವು ಪದವಿನಂಗಡಿ ಬೋಂದೇಲ್ ಚರ್ಚಿನಿಂದ ಪಚ್ಚರಾಣಿ ರೋಡನ್ನು ಕನೆಕ್ಟ್ ಮಾಡ್ಕೊಳ್ಬೋದು. ಹೋಗಿ ಮೂಡಬಿದ್ರೆ ರೋಡಿಗೆ ಜಾಯಿಂಟ್ ಫುಲ್ ಸುತ್ತ ಹಾಕಿ ಹೋಗಬೇಕು. ಆ ರೋಡನ್ನು ಬಳಸ್ಕೊಳ್ಬೋದು. ಆದರೆ ನಂತೂರಿನಿಂದ ನಿಮಗೆ ವಾಮಂಜೂರುವರೆಗೆ ನಿಮಗೆ ರೋಡ್ ಕನೆಕ್ಟಿವಿಟಿಯೇ ಇಲ್ಲ. ಅಲ್ಲಿಗೆ ಹೋಗಲಿಕ್ಕೆ ಬೇರೆ ರಸ್ತೆಗಳೇ ಇಲ್ಲ. ಅಂಥ ಪರಿಸ್ಥಿತಿ ಬರೋದರಿಂದ ನೀವು ರಸ್ತೆಯನ್ನು ಮುಚ್ಚಿ ಏನು ಮಾಡಲಿಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಈ ಹಿಂದೆ ನೀವು ಪಂಪ್ವೆಲ್ ಫ್ಲೈಓವರ್ ಆಗುವಂಥ ಸಂದರ್ಭದಲ್ಲಿ ಅದೇ ಫ್ಲೈಓವರನ್ನು ಮುಂದುವರಿಸಿಕೊಂಡು ಹೋಗಿ ಕುಂಟಿಕಾನ ಫ್ಲೈಓವರ್ಗೆ ಕನೆಕ್ಟ್ ಮಾಡ್ತಾ ಇದ್ದರೆ ಆ ಸಮಸ್ಯೆ ಇಲ್ಲ. ಆದರೆ ವಾಸ್ತವ ಏನು ಅಂತ ಹೇಳಿದರೆ ನಿಮಗೆ ಈಗ ಪಂಪ್ವೆಲ್ ಫ್ಲೈಓವರ್ ಏನಿದೆ ಇನ್ನೊಂದು 5 ವರ್ಷದಲ್ಲಿ ಆ ಫ್ಲೈಓವರನ್ನು ಸಹ ನೀವು ವಿಸ್ತರಣೆ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಈಗ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದರೆ ಆ ಸುರತ್ಕಲ್ ಟು ಬಿಸಿ ರೋಡು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಹಸ್ತಾಂತರ ಆಗಿದೆ. ಈಗ ಅದರ ನಿರ್ವಹಣೆಯೆಲ್ಲ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಬಂದಿದೆ. ಅದು ಈಗಿನ ಸಂಸದರಾದಂಥ ಬ್ರಿಜೇಶ್ ಚೌಟರ್ ಅವರ ಒಂದು ಪ್ರಯತ್ನದ ಫಲವಾಗಿ ಬಂದಿದೆ. ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಈಗ ಆ ರಸ್ತೆಯನ್ನು ಡೆವಲಪ್ ಮಾಡಲಿಕ್ಕೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈಗ DPR ಆಗ್ತದೆ. DPR ಯಾವುದಕ್ಕೆ ಆಗ್ತದೆ ಅಂತ ಹೇಳಿದರೆ ನೀವು ಇಲ್ಲಿ ಹೈವೇಯನ್ನು ಮುಚ್ಚುವಂಥ ಸಂದರ್ಭದಲ್ಲಿ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮೊದಲಿಗೆ ಮಾಡಬೇಕು. ಸರ್ವಿಸ್ ರಸ್ತೆ ಮೊದಲಾಗಬೇಕು. ಈಗ ಪಂಪ್ವೆಲ್ ಫ್ಲೈಓವರ್ ಬದಿಯಲ್ಲಿ ಸರ್ವಿಸ್ ರಸ್ತೆ ಇದೆ. ಆ ಸರ್ವಿಸ್ ರಸ್ತೆಯನ್ನೇ ನೀವು ನೇರವಾಗಿ ಮುಂದಕ್ಕೆ ತಂದು ನಂತೂರು ಸರ್ಕಲ್ ಆಗಿ ಮುಂದಕ್ಕೆ ಕೊಂಡೋಗಬೇಕು. ಆ ಸರ್ವಿಸ್ ರಸ್ತೆಯಲ್ಲಿ ಕಾಸರಗೋಡು ಭಾಗದಿಂದ ಬರುವಂತಹ ಎಲ್ಲ ವಾಹನಗಳು ಫ್ಲೈಓವರ್ ದಾಟಿದ ಕೂಡಲೇ ಆ ಸರ್ವಿಸ್ ರಸ್ತೆಯನ್ನು ಬಳಸ್ಕೊಳ್ಬೇಕು. ಮತ್ತು ಆ ರಸ್ತೆಯಲ್ಲಿ ಹೋಗುವಂತಹ ವಾಹನಗಳಿಗೆ ಇಲ್ಲಿಂದಲೇ ನಮಗೆ KPTಯಿಂದಲೇ ಸರ್ವಿಸ್ ರಸ್ತೆ ಮಾಡಿ ಕೊಟ್ಟು ಆ ಸರ್ವಿಸ್ ರಸ್ತೆಯಲ್ಲಿ ಆಗ ಈ ಹೈವೇ ಕ್ಲಿಯರ್ ಆಗುತ್ತೆ. ಹೌದು, ಹೈವೇಯಲ್ಲಿ ನಿಮಗೆ ಫ್ಲೈಓವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಪ್ರಸ್ತಾಪ ಇದ್ದರೆ, ನಿಮ್ಮ ಪಂಪ್ವೆಲ್ಲ ಫ್ಲೈಓವರ್ ಮುಗಿದ ತಕ್ಷಣ ಅಲ್ಲಿಂದ ಅಂಡರ್ಪಾಸ್ ತಗೊಟ್ರೆ ನೇರವಾಗಿ ನಿಮಗೆ ಇಲ್ಲಿಯವರೆಗೆ ಇಲ್ಲಿ AJ ಹಾಸ್ಪಿಟಲ್ನ ಫ್ಲೈಓವರ್ವರೆಗೆ ಕುಂಟಿಕಾನ ಫ್ಲೈಓವರ್ನ ಕನೆಕ್ಟಿವಿಟಿವರೆಗೆ ಅಲ್ಲಿವರೆಗೆ ಅಂಡರ್ಪಾಸ್ ಮಾಡುವಂಥ ಸಾಧ್ಯತೆಗಳು ಇದೆ. ಇಲ್ಲಂತ ಏನಿಲ್ಲ. ಅದು ಈ ವ್ಯವಸ್ಥೆಗಿಂತ ಅದು ಹೆಚ್ಚಿನ ಖರ್ಚು. ಅದರಿಂದಾಗಿ ಈ ವ್ಯವಸ್ಥೆ ಮಾಡುವುದು ಒಳ್ಳೆಯದು ಅಂತ ಹೇಳಿ ಈಗ ಪ್ರಸ್ತಾಪನೆ ಇದೆ. ಅಂತೂ ಇಂತೂ ಕೆಲಸ ಶೀಘ್ರದಲ್ಲೇ ಆರಂಭವಾಗ್ತದೆ.
ಸರ್ವಿಸ್ ರಸ್ತೆಯ ಕೆಲಸಗಳು ಆರಂಭ ಮೊದಲಿಗೆ ಆಗಬೇಕಾದದ್ದು. ಹೌದು, ಅಂದ್ರೆ ಒಂದು ರೋಡನ್ನು ಅವ್ರಿಗೆ ಮಾಡಿಕೊಟ್ರೆ ಏನು ಹೋಗೋರಿಗೆಲ್ಲ ಸುಲಭ ಆಗ್ತದೆ ಅಲ್ಲ, ನೀವು ವ್ಯವಸ್ಥೆ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅದನ್ನು ನೀವು ಮುಚ್ಚುವಾಗಿಲ್ಲ. ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುವಂತ ವಾಹನಗಳಿಗೆ ನೀವು ಅವಕಾಶವನ್ನು ಕೊಡಲೇಬೇಕು. ಅದರಿಂದ ಸರ್ವಿಸ್ ರಸ್ತೆಯನ್ನು ಮೊದಲು ಮಾಡಬೇಕು ಅಂತ. ಸರ್ವಿಸ್ ರಸ್ತೆಯನ್ನು ನೀವು ಸಿಂಗಲ್ ರೋಡ್ ಆಗಿ ಮಾಡಬೇಡಿ, ಸರ್ವಿಸ್ ರಸ್ತೆಯನ್ನೇ ಡಬಲ್ ರೋಡ್ ಆಗಿ ಮಾಡಿ. ವಿಡ್ತ್ 16 ಫೀಟ್ ಇರಲಿ. 16 ಫೀಟ್ ಸರ್ವಿಸ್ ರೋಡ್ ಇದ್ರೆ ನಿಮಗೆ 2 ವಾಹನಗಳು ಪಾಸ್ ಆಗ್ಲಿಕ್ಕೆ. ಆದ್ದರಿಂದಾಗಿ ನಿಮಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ನೀವು ಮುಚ್ಚಿದ್ರು ಸಹ, ನೀವು ಫ್ಲೈಓವರ್ ಮಾಡುವುದಂತಾದ್ರು ಅಂಡರ್ ಪಾಸ್ ಮಾಡುವುದಂತಾದ್ರೂ ಸಹ ನೀವು ರಾಷ್ಟ್ರೀಯ ಹೆದ್ದಾರಿಯನ್ನು ಮುಚ್ಚಲೇಬೇಕು. ಅಂತಹ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆಯನ್ನು ನೀವು 16 ಫೀಟಿಗೆ ಮಾಡಿದ್ರೆ, 2 ಬದಿಯಲ್ಲಿ 16 ಫೀಟ್ ಸರ್ವಿಸ್ ರಸ್ತೆ ಅಂತಾದ್ರೆ ನಿಮ್ಗೆ ಆ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ಬೇರೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಬೇರೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಆಗ ಇಲ್ಲಿ ಸಮಸ್ಯೆ ಬರ್ತದೆ ಅಂದ್ರೆ ಮಂಗಳೂರಿನಿಂದ ಮೂಡಬಿದ್ರೆಗೆ ಹೋಗುವಂತ ವಾಹನಗಳಿಗೆ ಎಲ್ಲಿಂದ ವ್ಯವಸ್ಥೆ ಮಾಡ್ತೀರಿ ಅನ್ನುವಂತ ಪ್ರಶ್ನೆ ಬರುತ್ತೆ. ಹೌದು, ಅಲ್ಲಿ ನೀವು ಈಗ ಇರುವಂತ ವ್ಯವಸ್ಥೆಯನ್ನೇ ನೀವು ಮುಂದುವರಿಸಬೇಕಾಗ್ತದೆ. ಯಾಕಂದ್ರೆ ಅದು ಫ್ಲೈಓವರ್ ಆದ್ರಿಂದಾಗಿ ಅಲ್ಲಿ ವ್ಯವಸ್ಥೆಯನ್ನು ಏನಾದ್ರು ಮಾಡಬಹುದು ಅಂತ ಕಾಣ್ತದೆ. ಇಲ್ಲ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಂತೂರು ಬಿಕರಕಟ್ಟೆ ಇಂದ ಬರುವಂತ ವಾಹನಗಳನ್ನ ನೀವು ಆಚೆ ಪಂಪೆಲ್ ಕಡೆಗೆ ಹೋಗೋದು ಅಂತಂದ್ರೆ ನಿಮಗೆ ನೇರವಾಗಿ ಅಲ್ಲಿ ರೋಡ್ ವೈಡನ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಆರಾಮವಾಗಿ ಹೋಗ್ಲಿಕ್ಕೆ ಆಗ್ತದೆ. ಈ ಕಡೆಯಿಂದ ಸಿಟಿ ಒಳಗೆ ಬರ್ಲಿಕ್ಕೂ ರೋಡ್ ವೈಡನ್ ಆಗಿದೆ. KPT ಕಡೆಯಿಂದ ನೀವು ಮೂಡಬಿದ್ರೆ ಕಡೆಗೆ ಹೋಗೋದಾದ್ರೂ ಅಲ್ಲಿ ಫ್ರೀ ಲೆಫ್ಟ್ ಅಲ್ಲಿ ರೋಡ್ ವೈಡನ್ ಆಗಿದೆ. ಈಗ ಸರ್ವಿಸ್ ರಸ್ತೆಯ ಕಾಮಗಾರಿಗಳು ಕುಂಟುತ್ತಾ ಮುಂದುವರಿತಾ ಇದೆ. ಈಗ ಅದಕ್ಕೆ ಈ ಹಿಂದೆ ಮಾಡಿದಂತ DPR ಅದೇ ಸರ್, ಈಗ 2 ವರ್ಷದ ಹಿಂದಿರೋ ಪ್ಲಾನ್ ಕೂಡ ರದ್ದಾಗಿ ಇವಾಗ ಹೊಸ ಪ್ಲಾನ್ ಮಾಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆಗಿನ ಕಾಲದ DPRಗೂ ಈಗಿನ ಕಾಲಕ್ಕೂ ವ್ಯತ್ಯಾಸಗಳಿವೆ. ಆ ಕಾಲದಲ್ಲಿ ಆ DPRಗೆ ಸರಿಯಾಗಿ ಅದನ್ನು ಮಾಡಬಹುದಿತ್ತು, ಆದ್ರೆ ಆಗ್ಲಿಲ್ಲಲ್ಲ. ಈಗ ಪರಿಸ್ಥಿತಿ ಬದಲಾಗಿದೆ. ಆದ್ರೆ ನೀವು ಹೊಸ DPR ಮಾಡಲೇಬೇಕು. ಅಂದ್ರೆ ಸರ್, ಈಗ DPR ಸಿದ್ಧವಾಗಿ ಅಂದ್ರೆ ಟೆಂಡರ್ ಕೂಡ ಆಗಿ ಗುತ್ತಿಗೆದಾರರು ಕೂಡ ಫಿಕ್ಸ್ ಆದ್ಮೇಲೆ ಇದೆಲ್ಲ ಮುಂದುವರಿಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 2 ರಿಂದ 3 ವರ್ಷ ನೋಡಿ. DPRಗೆ ಗುತ್ತಿಗೆದಾರ ಟೆಂಡರ್ ಆದ್ರೆ ಆ ಕನ್ಸಲ್ಟೆಂಟ್ ಸಂಸ್ಥೆಯವರು ವಿದಿನ್ 6 ಮಂತ್ 9 ಮಂತ್ ಅಲ್ಲಿ ಅದನ್ನು ಮಾಡಬಹುದು ಅಂತ ಕಾಣ್ತದೆ. ಇಲ್ಲದ್ರೆ 1 ವರ್ಷ ಅಂತಲೂ ಮಾಡ್ಬೋದು. ಅದರ ನಂತರ ಆ DPR ಅನ್ನು ಅನುಮೋದನೆ ಆದ ಮೇಲೆ ಗ್ಲೋಬಲ್ ಟೆಂಡರ್ ಕರೆದು ಅದನ್ನ ಕಾಂಟ್ರಾಕ್ಟ್ ಯಾರಿಗಾದ್ರೂ ಸಿಕ್ಕಿದ್ರೆ ಅವರು ಅದನ್ನೊಂದು 3 ವರ್ಷ ಅಂತ ಹೇಳಿದ್ರು, ಒಂದು 6 ವರ್ಷದಲ್ಲಿ ಪೂರ್ತಿ ಮಾಡ್ಬೋದು ಅಂತ. ನಾವು ಯಾವತ್ತೂ ಯಾವುದೇ ಕಾಮಗಾರಿಯನ್ನು ನಿಗದಿತ ಸಮಯದಲ್ಲಿ ಪೂರ್ತಿ ಮಾಡಿದ ನಿದರ್ಶನ ಇಲ್ಲ. 1-2 ಸೇತುವೆಗಳನ್ನು ಮಾತ್ರ ಅದರ ಕಾಂಟ್ರಾಕ್ಟರ್ಗಳು ನಿಗದಿತ ವೇಳೆಗೆ ಮಾಡಿದ್ದಾರೆ. ಒಂದು ಮರವೂರು ಸೇತುವೆಯನ್ನು ಮಾಡಿದ್ದಾರೆ, ಒಂದು ಗುರುಪುರ ಸೇತುವೆಯನ್ನು ಮಾಡಿದ್ದಾರೆ. ಅದೇ 2 ಸೇತುವೆ ಬಿಟ್ಟರೆ ನಿಗದಿತ ವೇಳೆಯ ಒಳಗೆ ಯಾವುದೇ ಕಾಂಟ್ರಾಕ್ಟರ್ಗಳು ಯಾವುದೇ ಯೋಜನೆಯನ್ನ ಪೂರ್ತಿಗೊಳಿಸಿದಂತ ನಿದರ್ಶನ ಇಲ್ಲ. ಅಂದ್ರೆ ಅವರು 1 ವರ್ಷ ಅಂತ ನಿಗದಿತ ಯೋಜನೆ ಆಗಿದ್ದರೆ ಅದು 10 ವರ್ಷ ಅಂತ ಲೆಕ್ಕ ಅವರಿಗೆ, ಅವರ ಪ್ರಕಾರ. ಈಗ ನಮ್ಗೆ ಕೂಳೂರು ಸೇತುವೆಯ ಹಣೆ ಬರ ಗೊತ್ತಾಗ್ತಾ ಇದೆ ಅಲ್ಲ, ಎಷ್ಟು ವರ್ಷದ್ದು ಅಂತ ಹೇಳಿ. ಅದಕ್ಕೆ ಇಂಟು 10 ಅಂತ ಮಾಡುವಂಥದ್ದು ಇದೆ. ಆದರೆ ಇದು ಅತ್ಯಂತ ವಾಹನ ನಿಬಿಡ ರಸ್ತೆಗಳು ಆಗಿರುವುದರಿಂದ, ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಕೊಚ್ಚಿ ಟು ಬಾಂಬೆ ದಿನನಿತ್ಯ ಸಾವಿರಾರು ವಾಹನಗಳು ರಸ್ತೆಯಲ್ಲಿ ಸಂಚರಿಸ್ತಾ ಇದೆ. ಅದರಿಂದಾಗಿ ಮತ್ತು ಮಂಗಳೂರು NMPTಗೆ, MRPLಗೆ, KSLಗೆ, MCF ಇಂತಹ ಬೃಹತ್ ಕೈಗಾರಿಕೆಗಳಿಗೆ ಕನೆಕ್ಟಿವಿಟಿ ಇರುವಂಥ ರಸ್ತೆ ಅದು. ನಿಮಗೆ ಕೇವಲ ಜನರ ಓಡಾಟಕ್ಕೆ ಇರುವ ರಸ್ತೆ ಅಲ್ಲ, ಬೃಹತ್ 6 ಕೈಗಾರಿಕೆಗಳಿಗೆ ಕನೆಕ್ಟಿವಿಟಿ ಇರುವಂತಹ ರಸ್ತೆ. ಅದರಿಂದಾಗಿ ಆ ರಸ್ತೆಯ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಆ ಮುಂಜಾಗ್ರತೆಯನ್ನು ಎಲ್ಲವನ್ನು ಥಿಂಕ್ ಮಾಡಿ ಮಾಡಲೇಬೇಕು.
ಸರಿ, ಇಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ಮತ್ತೆ ಇನ್ನಷ್ಟು ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸಿ V4 ನ್ಯೂಸ್. In the serene landscape of Deribile Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal Ice Cream, milky way to your heart.
a variety of fruits and flavored with rich crunch and chips. They treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಕನಸಲು ನೀನೆ ಮನಸಲು ಕನಸಲು ನೀನೆ ಮನಸಲ್ಲಿ ಮನೆ ಮಾಡಿರುವೆ ನೀನೆ ಕೃತಿಗಾನ ತೆನೆ ತಾನ ಕತಕ ತೆನೆ ತಾನ ಕತಕ ತೆನೆ ತೆನೆ